ದೆಯ್ಯೋಳು ನಿಲೆಯೂರಿನ ಹಾಗೆ ಏಳುದಿರತ್ತ ಸರ್ಪೆ ಅದು ಭೂಮಿಗೆ ಬರ್ತದೆ ಪಂಚಪಾಂಡವರ ಸಾರಿನಾಗ ಅಲ್ಲುಗವರ ವಿಗಪ್ಪನಾಗ ಭೂಮಿ ನೀರು ಏನಿಗುಂಡಾಡ ಭೂಮಿಡು ಕದಿಕೆ ಉಳ್ಳು ಏನಿಗೊಟ್ಟು ಹತ್ರ ಆನೆಗುಂಡ ಮಾಗ ಕಳೆ ನಾಗ ಅದೇ ಭೂಮಿಡು ನಾಗಿ ಅದು ಗೊತ್ತದು ಬೆಮ್ಮೇರು ನೀರಿಟ್ಟು ಕಣ್ಣಿಗುಳು ಅವೇ ಪ್ರಕಾರ ಅನ್ಬಿಡವು ಇದು ಅನ್ಬಿಡವು ಭೂಮಿಗೆ ಪವಿತ್ರ ರಕ್ಷೇಶ್ವರ ಅದೇ ಜಾಕೆಟ್ ಬೈರೆ ಅವೇ ಪ್ರಕಾರ ಎಂಗ ಸಾರತ್ತೊಂದು ಮಾಯದ ಕಳೆ ಅನ್ಬಿಡ ನಂಬಾಣಿಗೆ ಬಡಕ ಜಂಕ ನಿಲೇಶರ ಗಡಿ ಮುಟ್ಲ ಎಂಟ ಸಾರತ್ತೊಂದು ಮಾಯಕರ ಮೂಡಗಟ್ಟದ ಬಡ್ಡೆ ಸಮುದ್ರ ಅವರೇ ಮುಟ್ಲ ಅದೇ ಅವೇ ಪ್ರಕಾರ ಅನ್ಬಿಡ ಕಲಿಯುಗ ಅಂತ್ಯಗಣಗ ಕಲಿಯುಗಡಿ ಅನ್ಬಿಡ ಮಕ್ಕಳಾಟಿಗೆ ಮರಳು ಬುದ್ಧಿ ಬಣ್ಣಗ ಕಲಿಯುಗ ಅಂತ್ಯ ಬೇರೆ ಕಲಿಕೆಟ್ ಕಲಿಯುಗ ಮಾಯಕರಗೆ ಉಂಡ ಮಾಯದ ಕಲೆ ಏನಜ್ಜಿ ಉದಾರ ಹೊರಬುಡ ತನೇನ ಅಂತ ಈಶ್ವರಾಂಶ ಸತ್ಯ ಅದೇ ಆ ಪ್ರಕಾರ ನೆನಪು ಮಾಯಡಿನ ಮಾದಗಳೆ ಏಳುವರ್ಗಡು ನಿಲೆವರ್ನಂಚಿನ ಮಾಯದಗಳೆ ಏಳುವರ್ಗಡು ಎನ್ನ ಆಯ ಮಳ್ಳೆ ಎನ್ನ ಚಿತ್ತ ಮಳ್ಳನ ಬರ್ಪಾದು ಕೊಟ್ಟು ಮಾಯದಗಳೆ ಏಳು ವರ್ಗಡು ಏಳು ಕಲ್ಲಡು ನಗತ್ತದೆ ಏನು ಬಳ್ಳುಂತಲೇಕು ಇಂಥ ಬಳ್ಳಿಗಂತಲೇಕ ಅಂತದ್ದು ಏನು ನಂಬಿಕೆ ನಂತರ ಬೆಳಗಾದು ಕೊಟ್ಟ ಮಾಯದಗಲೆ ಈ ಕಾರಣ ನೆನಪು ಧರ್ಮ ಓಳು ಅಧರ್ಮವೋಳು ನ್ಯಾಯವೋಳು ಅನ್ಯಾಯವೋಳು ತೆರಿಯದ ಮಾಡ್ಕೊಂಡ ಮಕ್ಕಾಟಿಗೆ ಮರಳು ಬುದ್ಧಿ ಸಂಸ್ಕಾರ ಎತ್ತಿನಂಡು ಪತ್ರಂಚಿನ ಕಾಯರ್ದಂತೆ ಇನ್ನು ಪತ್ರಂಚಿನ ಕಾಯರ್ದಂತೆ ಅಲ್ಲ ಎನ್ನ ಒಳ್ಳೆ ಭಂಜನದಲ್ಲೇ ಕೊಡ್ತಾನೆ ಕಾಯರ್ದಂತೆ ಅಲ್ಲ ಆನೆ ಕೊಟ್ಟನ ಅಪ್ಪಣೆ ಪತ್ತೊಂದು ಕಾಯರ್ದಂತೆ ಇಂದು ಕಾಯರ್ದಂತೆ ಹತ್ತು ಹೊರಬ್ಬಳ ತಾಣಿಯ ಏಳು ಜಾತ ಸರ್ಪಹತ್ತಿಗೆ ಏಳು ಜಾತ ಸರ್ಪಹತ್ತಿಗೆ ಆ ಪ್ರಕಾರ ಅಂಚಿನ ಪಣ್ಣಂಚಿನ ಸಂಸಾರದು ಏನು ಅವು ಬೀಳ ಅಡೆಪ್ಪಾದು ಏನು ಗಿಡ ಕಟ್ಟಾದು ಏನು ಏಳು ಸರ್ಪ ಸರಿಯಾದ ಕೊಡುತ್ತೆ ಬರುವೆ ಏಳು ಜನ ಸರ್ಪ ಸರದ ಕೊಡುತ್ತೆ ಬರುವೆ ನಂಬಿಕೆ ಸಂಸಾರ ಬಳಿಯಾದ ಬಳುಪುದರು ಮಕ್ಕಳಾಟಿಗೆ ಮರಳ ಬುದ್ಧಿ ಮಹಂತನ ಆ ಸಂಸಾರ ಏನು ಆ ಪ್ರಕಾರ ಹೆಲ್ತೊಂದು ಹೋಪೇನ ಅವೇ ಪ್ರಕಾರ ಅಕ್ಕಲೇನಿಲ್ಲ ಆ ಏನು ಬಾಳೆ ಪ್ರಾಯಡು ಅದೇ ನನಕು ನಾವು ದಿಕ್ಕು ಗೋತ್ರ ಹರಿನ ಸಮಯಡು ಏನು ದಿಕ್ಕು ಬಿಡು ದೇಶಾಂತರ ಇಂಚ ಹೋತೇನೋ ಅಂಚೆನೆ ಆ ಸಂಸ್ಥರ ದಿಕ್ಕು ಬಿಡು ದೇಶಾಂತರ ಹೋಪಾದು ಏನು ಆ ಪ್ರಕಾರ ತಿಳಿಪೇಣ ಅವೇ ಪ್ರಕಾರ ಐದು ತಿರುಪತಿ ಅವೇ ಮುಟ್ಟಾದ ಹಿಡಿದು ಆ ಜನನು 10 ಸಂಸ್ಥರ ಎಡಿಟ್ಟು 1000 ಜನ ಹೋಪಣ ಹಾದಿಗೆ ಆಕೆ ಮರಳು ಉದ್ದಿ ಮಕ್ಕಳಾಟಿ ಅಂದ್ರೆ ಮರಳು ಬರ್ತಾದ ಮುರ್ದಿದ್ದ ಕುಟುಂಬ ಸಂಘ